ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆ ಜಿಲ್ಲೆ 317ಡಿ ಇದರ ಆಶ್ರಯದಲ್ಲಿ ಅರಣ್ಯ ಇಲಾಖೆ ಬಂಟ್ವಾಳ ಹಾಗೂ ಲಯನ್ಸ್ ಕ್ಲಬ್ ಬಂಟ್ವಾಳ ಇದರ ಸಹಭಾಗಿತ್ವದಲ್ಲಿ ನಮ್ಮ ಮರ ನಮ್ಮ ಉಸಿರು ಯೋಜನೆಯಡಿ ಬಿಸಿ ರೋಡ್ನಿಂದ ಜಕ್ರಿಬೆಟ್ಟುವರೆಗೆ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಬಿಸಿ ರೋಡ್ನಿಂದ ವಲಯ ಅರಣ್ಯಾಧಿಕಾರಿಯವರ ಕಚೇರಿ ಬಳಿ ಶಾಸಕ ರಾಜೇಶ್ ನಾಯ್ಕುಳಿಪಾಡಿಯವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮರಗಳ ನಾಶದ ದುಷ್ಪರಿಣಾಮವನ್ನು ನಾವು ಅನುಭವಿಸುತ್ತಿದ್ದೇವೆ. ಕೊರೋನಾ ಆತಂಕದ ಕಾಲಘಟ್ಟದಲ್ಲಿ ಆಮ್ಲಜನಕಕ್ಕಾಗಿ ಒದ್ದಾಡುತ್ತಿರುವ ಈ ಸಂದರ್ಭದಲ್ಲಿ ಪ್ರಾಕೃತಿಕವಾಗಿ ಸಿಗುವ ಆಮ್ಲಜನಕವನ್ನು ಪಡೆಯಲು ಹೆಚ್ಚು ಹೆಚ್ಚು ಗಿಡ ನೆಡುವ ಕಾರ್ಯ ಆಗಬೇಕಿದೆ. ಬಿಸಿ ರೋಡ್ ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯ ಮುಕ್ತಾಯ ಹಂತದಲ್ಲಿದ್ದು, ಇದೇ ಸಂದರ್ಭ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಿದಾಗ ಅದು ನಗರದ ಸುಂದರೀಕರಣದ ಭಾಗವಾಗಿ ಮೂಡಿಬರಲಿದೆ ಎಂದು ಹೇಳಿದರು. ಯೋಜನೆ ಅಂತ ಹೇಳಬೇಕು. ಯಾಕಂದರೆ ನಾವು ಹೊಸ ಘಟಕಗಳನ್ನು ತರ್ತಾ ಇದ್ದೇವೆ. ಆಸ್ಪತ್ರೆಗಳಿಗೆ ಆಕ್ಸಿಜನ್ ಅನ್ನು ಉತ್ಪಾದನೆ ಮಾಡಿ ಜನರಿಗೆ ಆರ್ಟಿಫಿಷಿಯಲ್ ಆಗಿ ಕೊಡುವಂಥ ಘಟಕಗಳನ್ನು ನಾವು ಬಂಟ್ವಾಳ ಆಸ್ಪತ್ರೆ, ಮೊಹಮ್ಮದ್ ಆಸ್ಪತ್ರೆಯಲ್ಲಿ ಅಳವಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಬಂದಂಥ ಈ ಒಂದು ಇದನ್ನು ನಾವು ಪುನಃ ಪ್ರಕೃತಿಗೆ ಸಹಕಾರಿ ಕೊಡುವಂತೆ. ಯಾಕಂದರೆ ಮರಗಳನ್ನೆಲ್ಲ ಕಡಿದು ನಾವು ಇವತ್ತು ಅದರ ಅನುಭವಿಸ್ತಾ ಇದ್ದೇವೆ. ಆದರೆ ಇವತ್ತಿಗೆ ಲಯನ್ಸ್ನಂಥ ಸಂಸ್ಥೆಗಳು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇದನ್ನು ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಈ ರಸ್ತೆ ಚತುರ್ಥ ರಸ್ತೆಯಾಗಿ ಪೂರ್ವೆಯಾಗಿ ಒಳಗೆ ಉತ್ತಮವಾದ ರಸ್ತೆ ಈ ಬಂಟ್ವಾಳ ಭಾಗದಲ್ಲಿ ಆಗ್ತಾ ಇದೆ. ಫಿನಿಶಿಂಗ್ ಸ್ಟೇಜಲ್ಲಿದೆ. ಇದು ರಸ್ತೆ ಕಂಪ್ಲೀಟ್ ಆದಾಗ ಈ ಮರಗಳು ಬೆಳೆದು ಒಂದು ಸುಂದರೀಕರಣ, ಯಾಕೆಂದರೆ ನಮ್ಮದು ಬಂಟ್ವಾಳ ಸುಂದರೀಕರಣದಲ್ಲಿ ಇದು ಒಂದು ಭಾಗವಾಗಿ ಖಂಡಿತವಾಗಿ ಬರಲಿಕ್ಕೆ ಇದೆ ಅಂತ ಹೇಳಿಕೊಳ್ತಾ ಗವರ್ನರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅರಣ್ಯಾಧಿಕಾರಿಗಳಿಗೆ ಎಲ್ಲರಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಇದರ ಜೊತೆಯಾಗಿ ಅಧಿಕಾರಿಗಳಿಗೆ ಈ ಒಂದೇ ಜಾತಿಯ ಮರಗಳನ್ನು ಎರಡು ಕಡೆ ಒಂದೇ ಥರ ನೆಟ್ಟು ಮತ್ತು ಮಾಡಿ ಅಲ್ಲೆಲ್ಲಿ ಒಟ್ಟು ನೆಟ್ಟು ಹೋಗಬೇಡಿ. ನಡುವಾಗ ಒಂದು ಜಾತಿ ಎಷ್ಟು ಮರಗಳಿದೆ, ಇದು 50 ಮರಿ, 25 ಈ ಕಡೆ 25 ಮತ್ತು ಆ ಥರ ಒಂದು ಯೂನಿಫಾರ್ಮ್ ಆಗಿ ನಡಿ ನೋಡಲಿಕ್ಕೆ ಚೆನ್ನಾಗಿದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಲಯ ಅರಣ್ಯಾಧಿಕಾರಿ ರಾಜೇಶ್ ಬಳಿಖಾರ್ ಅವರು ಕೊರೋನಾದಿಂದಾಗಿ ಅನುದಾನದ ಕೊರತೆಯಾಗಿದ್ದು ಲಯನ್ಸ್ ಕ್ಲಬ್ನ ಸಹಕಾರದೊಂದಿಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಿಸಿ ರೋಡ್ನಿಂದ ಜಕ್ರಿಬೆಟ್ಟುವರೆಗೆ ಸುಮಾರು 1000 ಗಿಡ ನೆಡಲಿದ್ದೇವೆ ಎಂದು ಹೇಳಿದರು. ನೆಡಬೇಕು ಅಂತ ನಮ್ಮ ಅರಣ್ಯ ಇಲಾಖೆಯಿಂದ ನಾವು ಸುಮಾರು ಗಿಡಗಳನ್ನು ಬೆಳೆಸಿದ್ವಿ. ಸೊ ಈ ವರ್ಷ ಕೊರೋನಾ ಇರೋ ಕಾರಣದಿಂದ ಅನುದಾನದ ಕೊರತೆ ಆಗಿರೋದ್ರಿಂದ ನಮಗೆ ಈ ಥರ ನಮ್ಮ ಲಯನ್ಸ್ ಸಂಸ್ಥೆಯವರು ಸಹಕಾರ ಕೊಟ್ಟು ಈ ಗಿಡಗಳನ್ನು ನೆಡ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತದೆ. ಹಾಗೆ ತಮಗೆ ಗೊತ್ತಿರ್ಬೋದು, ಇದು ಈ ರಸ್ತೆ ನಮ್ಮ ಮಾನ್ಯ ಶಾಸಕರ ಒಂದು ಕನಸಿನ ಕೂಸು. ಈ ರಸ್ತೆಯಲ್ಲಿ ನಾವು ಗಿಡ ನೆಡಬೇಕು ಅಂತ 1 ವರ್ಷದಿಂದ ನಾವು ಸಾಹೇಬ್ರ ಹತ್ರ ಮಾತಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ 6 ತಿಂಗಳಿಂದಲೂ ಕೂಡ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ಜೊತೆಗೆ ಮಾತುಕತೆ ನಡೀತಾ ಇತ್ತು. ಈಗ ಆ ಒಂದು ಕಾರ್ಯ ಇವತ್ತು ಮುಕ್ತಾಯ ಅಂತ ಅಂದರೆ, ಇವತ್ತು ಮುಕ್ತಾಯ ಅನ್ನೋದಕ್ಕಿಂತಲೂ ಎಲ್ಲ ಮುಗಿದು ಒಳ್ಳೆಯ ರೀತಿಯ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಗಿಡಗಳನ್ನು ನೆಟ್ಟು ನಾವು ಇವತ್ತಿನ ದಿವಸ ಕರ್ಮ ಸ್ಥಿತಿಯಲ್ಲಿ ನಾವು ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಗಿಡಗಳನ್ನು ನೆಟ್ಟೋದು ಅತಿ ಹೆಚ್ಚಾಗಿ ನೆಡಬೇಕಾಗಿದೆ. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಶಾಸಕರು ಇದನ್ನು ಬಂದು ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಲಯನ್ಸ್ ಜಿಲ್ಲಾ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಇದು ನಮ್ಮ ಹೆಮ್ಮೆಯ ಕಾರ್ಯಕ್ರಮವಾಗಿದ್ದು ಗಿಡಗಳನ್ನು ನೆಡುವುದರ ಜೊತೆಗೆ 3 ವರ್ಷಗಳ ಕಾಲ ಪೋಷಿಸುವ ಕಾರ್ಯವನ್ನು ಮಾಡಲಿದ್ದೇವೆ ಎಂದು ಹೇಳಿದರು. ನಮ್ಮ ಕ್ಲಬ್ಬಿಗೆ 50 ವರ್ಷಗಳಲ್ಲಿ ನಾನು ಪ್ರಥಮ ಬಾರಿಗೆ ಜಿಲ್ಲೆಯ ನಾಯಕನಾಗಿ ಬಂದಿದ್ದೇವೆ ಅಂತ ಅವಕಾಶ ನನ್ನ ಕ್ಲಬ್ಬು ಮತ್ತು ನಮ್ಮ ಊರು ನಮಗೆ ನೀಡಿದೆ. ಹಾಗಾಗಿ ಈ ಭಾಗಕ್ಕೆ ಯಾವುದಾದ್ರೂ ಒಂದು ಯೋಜನೆ ನಮ್ಮ ಮೂಲಕ ಆಗಬೇಕನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ಬಂದ ನಿಮಗೆಲ್ಲರಿಗೂ ನಾನು ಜಿಲ್ಲೆ ಪರವಾಗಿ ಆಭಾರಿಯಾಗಿದ್ದೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಶಾಸಕರು ಹೇಳಿದ ಹಾಗೆ ನಮ್ಮ ಹೆಮ್ಮೆಯ ಕಾರ್ಯಕ್ರಮ, ಇದು ಬಂಟ್ವಾಳವನ್ನು ಸುಂದರವಾಗಿ ಕಾಣುವ ಹಾಗೆ 3 ವರ್ಷ ಸಹ ನಾವು ಇದನ್ನು ಪಾಲಿಸಿ. ಈ ಸಂದರ್ಭದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಪ್ರೀತಂ, ಯಶೋಧರ್, ಅನಿಲ್ ಮತ್ತು ಬಸಪ್ಪ, ಅರಣ್ಯ ರಕ್ಷಕರಾದ ಜಿತೇಶ್, ರೇಖಾ, ಲಕ್ಷ್ಮೀನಾರಾಯಣ, ದಯಾನಂದ್, ಲಯನ್ಸ್ ಜಿಲ್ಲಾ ಪ್ರಥಮ ಮಹಿಳೆ ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಶಶಿಧರ್ ಮಾರ್ಲಾ, ಸಂಪುಟ ಕೋಶಾಧಿಕಾರಿ ಶ್ರೀನಿವಾಸ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.